ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಖಿತ್ ಪುತ್ತೂರು ವ್ಲಾಗ್ಸ್. ಪಂಜಾಬ್ ವರ್ಸಸ್ RCB ಮ್ಯಾಚ್. ನಂಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ ಗುರು, ಈ RCB ಅವರಿಗೆ ನಮ್ಮ ಹೋಮ್ ಗ್ರೌಂಡಲ್ಲಿ ಏನಾಗುತ್ತೆ, ಅದೇ ನಮ್ಮ ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಯಾವುದೇ ಗ್ರೌಂಡಲ್ಲಿ ಆಡಿದ್ರು ಕೂಡ ಏನು ಆಡ್ತಾರೆ ಗುರು ಇವರು. ನಮ್ಮ ಹೋಮ್ ಗ್ರೌಂಡ್ಗೆ ಏನಾದರೂ ಪೂಜೆ ಗೀಜೆ ಏನಾದರೂ ಮಾಡಿಸ್ಬೇಕಷ್ಟೇ. ಯಾಕಂದರೆ ನಮ್ಮ ಹೋಮ್ ಗ್ರೌಂಡಲ್ಲಿ ಒಂದೂ ಮ್ಯಾಚ್ ವಿನ್ ಆಗಿಲ್ಲ. ಎಸ್, ಮಾತಾಡೋಣ ಬನ್ನಿ ಇವತ್ತಿನ ಮ್ಯಾಚ್ ಯಾವ ರೀತಿಯಾಗಿತ್ತು ಅಂತ. ಟಾಸ್ ಗೆದ್ದಂತಹ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಬೌಲಿಂಗನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಪಂಜಾಬ್ ತಂಡದ ಓಪನಿಂಗ್ ಆಟಗಾರರಾಗಿ ಪ್ರಿಯಾಂಶ್ ಆರ್ಯ, ಅದೇ ರೀತಿಯಲ್ಲಿ ಪ್ರಭ್ ಸಿಮ್ರಾನ್ ಅವರು ಬರ್ತಾರೆ. ಬಹಳ ಉತ್ತಮವಾದ ಆಟವನ್ನು ಆಡ್ತಾರೆ. ಪ್ರಿಯಾಂಶ್ ಆರ್ಯ ಅವರು 15 ಬಾಲಲ್ಲಿ 22 ರನ್ನನ್ನು ಹೊಡಿತಾರೆ. ಅದೇ ರೀತಿಯಲ್ಲಿ ಒಂದು ಸಿಕ್ಸರ್, 3 4 ಕೂಡ ಹೊಡಿತಾರೆ. ಅದೇ ರೀತಿಯಲ್ಲಿ ಪ್ರಭ್ ಸಿಮ್ರಾನ್ ರವರು 17 ಬಾಲಲ್ಲಿ 33 ರನ್ನನ್ನು ಹೊಡಿತಾರೆ, 5 4. ಅದೇ ರೀತಿಯಲ್ಲಿ ಒಂದು ಸಿಕ್ಸರನ್ನು ಕೂಡ ಹೊಡಿತಾರೆ. ಅದಾದ ಬಳಿಕ ಬಂದಂಥ ಶ್ರೇಯಸ್ ಅಯ್ಯರ್ ಏನೋ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ, 10 ಬಾಲಲ್ಲಿ 6 ರನ್ನನ್ನು ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಆದಮೇಲೆ ಬರ್ತಾರೆ ಜೋಸ್ ಇಂಗ್ಲಿಷ್, ಬಹಳ ಉತ್ತಮವಾದ ಆಟಗಾರ ಅಂತಲೇ ಹೇಳ್ಬೋದು. 17 ಬಾಲಲ್ಲಿ 29 ರನ್ನನ್ನು ಹೊಡೆದ್ಬಿಟ್ಟು 2 4. ಅದೇ ರೀತಿಯಲ್ಲಿ ಒಂದು ಸಿಕ್ಸರನ್ನು ಹೊಡಿತಾರೆ, ಅದಾಗ್ಬಿಟ್ಟು ಔಟ್ ಆಗ್ತಾರೆ. ಅದಾದಮೇಲೆ ನಿಹಾಲ್ ವಧೇರಾ ಬರ್ತಾರೆ, 6 ಬಾಲಲ್ಲಿ 5 ರನ್ನನ್ನು ಹೊಡಿತಾರೆ. ಶಶಾಂಕ್ ಸಿಂಗ್ 33 ಬಾಲಲ್ಲಿ 31, ಸ್ಟೋನಿಸ್ 2 ಬಾಲಲ್ಲಿ, ಮ್ಯಾಕ್ರೋ ಜಾನ್ಸನ್ 20 ಬಾಲಲ್ಲಿ 25 ಹೊಡೆದು ಫೈನಲ್ ಆಗಿ ಪಂಜಾಬ್ ತಂಡ 157ಕ್ಕೆ 6 ವಿಕೆಟನ್ನು ಕಳೆದುಕೊಳ್ಳುತ್ತೆ. ನಮ್ಮ ಬೌಲಿಂಗ್ ಬಗ್ಗೆ ಹೇಳಬೇಕಂದ್ರೆ ಭುವನೇಶ್ವರ್ ಕುಮಾರ್ 4 ಓವರ್ ಮಾಡ್ತಾರೆ, 26 ರನ್ನನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಯಶ್ ದಯಾಳ್ 2 ಓವರ್ ಮಾಡ್ತಾರೆ, 22 ರನ್ನನ್ನು ಕೊಡ್ತಾರೆ. ಹಸಲ್ವುಡ್ 4 ಓವರ್ ಮಾಡ್ತಾರೆ, 39 ರನ್ನನ್ನು ಕೊಡ್ತಾರೆ. ಕೃಣಾಲ್ ಪಾಂಡ್ಯ 4 ಓವರನ್ನು ಮಾಡ್ತಾರೆ, 25 ರನ್ನನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ 2 ವಿಕೆಟನ್ನು ಕೂಡ ತೆಗೆದುಕೊಳ್ತಾರೆ. ಎಕಾನಮಿ ನೋಡಬೇಕಿದ್ರೆ 6.2 ರನ್ನಿನ ಎಕಾನಮಿಯಲ್ಲಿ ರನ್ನನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ರೋಮಾರಿಯೋ ಇವತ್ತಾನೆ ಇವರಿಗೆ ಫಸ್ಟ್ ಮ್ಯಾಚ್ ಅಂತ ಅಂದ್ಕೊಳ್ತೀನಿ, 2 ಓವರನ್ನು ಮಾಡ್ತಾರೆ, 1 ವಿಕೆಟನ್ನು ಕೂಡ ತೆಗಿತಾರೆ. ಸುರೇಶ್ ಶರ್ಮಾ ಬಗ್ಗೆ ಹೇಳಲೇಬೇಕು, ಉತ್ತಮವಾದ ಆಟವನ್ನು ಆಡ್ತಾರೆ. ಇವತ್ತು 4 ಓವರ್ ಮಾಡ್ತಾರೆ, 26 ರನ್ನನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ 2 ವಿಕೆಟನ್ನು ಕೂಡ ತೆಗೆದುಕೊಳ್ತಾರೆ, ಅದು ಕೂಡ ಒಳ್ಳೊಳ್ಳೆ ವಿಕೆಟ್ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಈ ರನ್ನನ್ನು ಬೆನ್ನತ್ತಿದಂಥ RCB, ಒಂದು ದೊಡ್ಡ ಮೊತ್ತ ಅಂತ ಹೇಳಕ್ಕಾಗಲ್ಲ, ಒಂದು ಅವರೇಜ್ ಮೊತ್ತವನ್ನು ಬೆನ್ನತ್ತಿದಂಥ ನಮ್ಮ RCB ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಫಿಲ್ ಸಾಲ್ಟ್, ಅದೇ ರೀತಿಯಲ್ಲಿ ಕಿಂಗ್ ಕೊಹ್ಲಿ ಅವರು ಬರ್ತಾರೆ. ಫಿಲ್ ಸಾಲ್ಟ್ ರವರು ಇವತ್ತೇನು ಅಷ್ಟೊಂದು ಚೆನ್ನಾಗಿ ಆಡಿಲ್ಲ, 3 ಬಾಲಲ್ಲಿ ಕೇವಲ 1 ರನ್ನನ್ನು ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ತುಂಬಾ ಒಂದು ಬೇಸರ ಸಂಗತಿ ಅಂತಲೇ ಹೇಳ್ಬೋದು. ಯಾವಾಗಲೂ ಕೂಡ ಒಂದು ಅವರೇಜಲ್ಲಿ ಆಡ್ತಾರೆ ನಮ್ಮ ಫಿಲ್ ಸಾಲ್ಟ್ ಅವರು. ಬಟ್ ನಮ್ಮ ಕೊಹ್ಲಿ ಬಗ್ಗೆ ಹೇಳಲೇಬೇಕು, ಕಿಂಗ್ ಅಂದರೆ ಕಿಂಗ್. ಯಾಕಂದರೆ 54 ಬಾಲಲ್ಲಿ 73 ರನ್ನನ್ನು ಹೊಡಿತಾರೆ, ಅದು ಕೂಡ ನಾಟ್ ಔಟ್. ವಾಟ್ ಅ ಬ್ಯಾಟಿಂಗ್ ಕಿಂಗ್ ಕೊಹ್ಲಿ ಅವ್ರದ್ದು, ಸೂಪರ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಅದರಲ್ಲಿ 7 4, ಅದೇ ರೀತಿಯಲ್ಲಿ ಒಂದು ಸಿಕ್ಸರನ್ನು ಕೂಡ ಹೊಡಿತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಇಂಪ್ಯಾಕ್ಟ್ ಪ್ಲೇಯರ್ ನಮ್ಮ ಪಡಿಕ್ಕಲ್ಲಿ, ಎಂಥ ಬ್ಯಾಟಿಂಗ್ ಗುರು ಇವರದು. 35 ಬಾಲಲ್ಲಿ 61 ರನ್ನನ್ನು ಹೊಡಿತಾರೆ, ಅದರಲ್ಲಿ 4 ಸಿಕ್ಸರ್, ಅದೇ ರೀತಿಯಲ್ಲಿ 5 4 ಕೂಡ ಹೊಡೆದಿದ್ದಾರೆ. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅದಾದ ಬಳಿಕ ಬಂದಂಥ ರಜತ್ ಪಟಿದಾರ್ 13 ಬಾಲಲ್ಲಿ 12 ಹೊಡಿತಾರೆ, ನಮ್ಮ ಕ್ಯಾಪ್ಟನ್. ಅದೇ ರೀತಿಯಲ್ಲಿ ಜಿತೇಶ್ ಶರ್ಮಾ ಬರ್ತಾರೆ, 8 ಬಾಲಲ್ಲಿ 11 ರನ್ನನ್ನು ಹೊಡಿತಾರೆ, ಒಂದು ಸಿಕ್ಸರ್ ಕೂಡ ಹೊಡೆದ್ರು. ಫೈನಲ್ ಆಗಿದೇನು ತುಂಬ ದೊಡ್ಡ ಸಂಕಷ್ಟ ಏನಿರಲಿಲ್ಲ ಈ ಮ್ಯಾಚಲ್ಲಿ, ಒಂದು ಅವರೇಜಲ್ಲಿ ವಿನ್ ಆದರೂ ನಮ್ಮ RCB ತಂಡ. ಪಂಜಾಬ್ ಕಿಂಗ್ಸ್ನ ಬೌಲಿಂಗ್ ಬಗ್ಗೆ ಹೇಳಬೇಕಂದ್ರೆ ಹರ್ಷ್ದೀಪ್ ಬರ್ತಾರೆ, 3 ಓವರ್ ಮಾಡ್ತಾರೆ, 1 ವಿಕೆಟನ್ನು ತೆಗಿತಾರೆ. ಬಟ್ಲೆಟ್ ಅವರು 3 ಓವರ್ ಮಾಡ್ತಾರೆ, 28 ರನ್ನನ್ನು ಕೊಡ್ತಾರೆ. ಚಹಲ್ ರವರು 4 ಓವರ್ ಮಾಡ್ತಾರೆ, 36 ರನ್ನನ್ನು ಕೊಡ್ತಾರೆ, 1 ವಿಕೆಟನ್ನು ಕೂಡ ತೆಗಿತಾರೆ. ಸ್ಟೋನೀಸ್ 1 ಓವರ್ ಮಾಡ್ತಾರೆ, 13 ರನ್ ಕೊಡ್ತಾರೆ. ಫೈನಲ್ ಆಗಿ ನಿಹಾಲ್ ವಧೇರಾ ಅವರು ಕೇವಲ 5 ಬಾಲನ್ನು ಹಾಕ್ತಾರೆ, 9 ರನ್ನನ್ನು ಕೊಡ್ತಾರೆ. ಫೈನಲ್ ಆಗಿ ನಮ್ಮ RCB ತಂಡ ಇವತ್ತು ಗೆದ್ದೇ ಬಿಡ್ತು. ಇವತ್ತು ಗೆದ್ದರು, ಯಾಕಂದರೆ ಇವತ್ತು ಹೋಮ್ ಗ್ರೌಂಡಲ್ಲಿ ಆಡಿಲ್ಲ. ಏನಂತ ಗೊತ್ತಿಲ್ಲ, ನಮ್ಮ ಹೋಮ್ ಗ್ರೌಂಡ್ಗೆ ಏನಾದರೂ ಗೀತ ಏನಾದರೂ ಕೇರಳದಿಂದನೇ ತರಿಸ್ಬೇಕಷ್ಟೇ, ಇಲ್ಲಾಂದರೆ ನಮ್ಮ ಹೋಮ್ ಗ್ರೌಂಡಲ್ಲಿ ವಿನ್ ಆಗೋದು ತುಂಬಾ ಕಷ್ಟ ಇದೆ. ಇಷ್ಟರವರೆಗೆ ಒಂದೇ ಒಂದು ಮ್ಯಾಚ್ ವಿನ್ ಆಗಿಲ್ಲ. ಆದರೂ ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ನೋಡುವ ಯಾವ ರೀತಿಯಾಗಿ ಆಗುತ್ತೆ ಅಂತ. ಫೈನಲ್ ಆಗಿ ಹೇಳೋದೊಂದೇ, ಈ ಸಲ ಕಪ್ ನಮ್ಮದೇ. ಟಾಟಾ, ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.